ಮಂಗಳೂರಿನಲ್ಲಿ ಶೀಘ್ರವಾಗಿ ನೂತನ ಸೆಂಟ್ರಲ್ ಜೈಲ್ ನಿರ್ಮಾಣವಾಗಲಿದೆ. ಈಗಾಗಲೇ ಕಾಮಗಾರಿ ಆರಂಭವಾಗಿದೆ. 3 ವರ್ಷಗಳ ಕಾಲ ಅವಕಾಶ ಗುತ್ತಿಗೆದಾರರಿಗೆ ನೀಡಲಾಗಿದೆ ಎಂದು ಬಂದಿಖಾನೆ ಮಹಾನಿರ್ದೇಶಕ ಅಲೋಕ್ ಮೋಹನ್ ಹೇಳಿದರು. ಅವರು ಮಂಗಳೂರಿನ ಕಮಿಷನರ್ ಕಚೇರಿಗೆ ಆಗಮಿಸಿ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದರು. ಈಗಾಗಲೇ ಕಾಮಗಾರಿ 1 ವರ್ಷಗಳಿಂದ ನಡೆದಿದೆ. 1000ಕ್ಕೂ ಅಧಿಕ ಅಪರಾಧಿಗಳನ್ನು ಹಾಕುವ ವ್ಯವಸ್ಥೆ ಇರುವ ನೂತನ ಜೈಲ್ ಇದಾಗಿದೆ. ಸುಸಜ್ಜಿತ ಮತ್ತು ಹೈ ಟೆಕ್ನಾಲಜಿಯ ಜೈಲ್ ಕಾಮಗಾರಿ ನಡೆಯಲಿದೆ. ಗಾಂಜಾ, ಅಫೀಮು, ಮೊಬೈಲ್ ಫೋನ್ ಒಳಗಡೆ ಹೋಗದಂತೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದೆಂದು ಹೇಳಿದರು. ಇದು ಸೆಂಟ್ರಲ್ ಜೈಲ್ ಆಗ್ತದೆ. ಸೊ ಇದು ದೊಡ್ಡ ಪ್ರಿಸನ್ ಅದು ಸೆಂಟ್ರಲ್ ಜೈಲ್ ಆಗ್ತಾ ಇದೆ ಮತ್ತು ಹೈ ಸೆಕ್ಯೂರಿಟಿ ಪ್ರಿಸನ್ ಆಗ್ತಾ ಇದೆ. ಮತ್ತು 1 ವರ್ಷ ಆಲ್ರೆಡಿ ಕನ್ಸ್ಟ್ರಕ್ಷನ್ ನಡ್ತಾ ಇದೆ ಮತ್ತು ಒಳ್ಳೆ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ. PWD ಮಾಡ್ತಾ ಇದ್ದಾರೆ. ನಾನು ಕೂಡ ಅದು ವಿಸಿಟ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ. ಅದು ಏನಿದೆ ಪ್ರಿಸನ್ ಸ್ವಲ್ಪ ದೊಡ್ಡ ಕೆಲಸ ಇದೆ. ಅದು ಆಲ್ಮೋಸ್ಟ್ 100 ಕೋಟಿಯಿಂದ ಜಾಸ್ತಿ ಗೌರ್ಮೆಂಟಿಂದ ಖರ್ಚಾಗ್ತದೆ ಮತ್ತು ಎಲ್ಲ ಹೈ ಸೆಕ್ಯೂರಿಟಿ ಪ್ರಿಸನ್ಸ್ಗೆ ಸ್ಪೆಸಿಫಿಕೇಶನ್ಸ್ ಬೇರೆ ಇರ್ತದೆ. 3 ವರ್ಷಕ್ಕೆ ಪ್ರಾಜೆಕ್ಟ್ ಇದೆ. ಸೊ 1 ವರ್ಷ ಆಗಿದೆ. ಈಗ ನೆಕ್ಸ್ಟ್ 2 ವರ್ಷದಲ್ಲಿ ಬಂದ್ಬಿಡ್ತದೆ. ಈಗಕ್ಕೆ ಜೈಲಿದೆ ಅಲ್ಲಿ ಅದು ಡಿಸ್ಟ್ರಿಕ್ಟ್ ಜೈಲ್ ಇದೆ. ಸೊ ಅಲ್ಲಿ ಮಾತ್ರ ಅಂಡರ್ ಟ್ರಯಲ್ಸ್ ಇರ್ತಾರೆ. ಅಂಡರ್ ಟ್ರಯಲ್ಸ್ ಮೀನ್ಸ್ ಯಾರ ಮೇಲೆ ಕೇಸ್ ನಡ್ತಾ ಇದೆ ಮತ್ತು ಯಾಕೆ ಕಾನ್ವಿಕ್ಷನ್ ಆಗಿದೆ ಅದು ಎಲ್ಲ ಜನಕ್ಕೆ ಶಿವಮೊಗ್ಗ ಸೆಂಟ್ರಲ್ ಜೈಲ್ಗೆ ನಾವು ಕಳಿಸ್ತೀವಿ. ಸೊ ಕಾನ್ವಿಕ್ಟ್ ಮೀನ್ಸ್ ಯಾಕೆ ಅದು ಕಾನ್ವಿಕ್ಷನ್ ಆಗಿದೆ ಅವ್ರಿಗೆ ನಾವು ಇಲ್ಲಿ ಜಾಗ ಇಲ್ಲ ಅವ್ರಿಗೆ ನಾವು ಶಿವಮೊಗ್ಗ ಸೆಂಟ್ರಲ್ ಜೈಲ್ಗೆ ಕಳಿಸ್ತೀವಿ. ಈಗಾಕೆ ಇಲ್ಲಿ ಸೆಂಟ್ರಲ್ ಜೈಲ್ ಆದಮೇಲೆ ಕಾನ್ವಿಕ್ಟ್ಸ್ ಕೂಡ ಇಲ್ಲಿಗೆ ಇರ್ತಾರೆ. ಮತ್ತು ಇದು ಜೈಲ್ ಸ್ವಲ್ಪ ಚಿಕ್ಕಿದೆ, ಸುಮಾರು 300 ಜನ ಮತ್ತು ಸೆಂಟ್ರಲ್ ಬ್ಯಾಂಗ್ಳೂರ್ ಟೌನ್ ಹೊರಗಡೆ ಇದೆ. ಸೊ ಇದು ಜೈಲ್ ಸ್ವಲ್ಪ ಔಟ್ಸ್ಕರ್ಟ್ನಲ್ಲಿ ಏನು ಜಾಸ್ತಿ ಜಾಗ ಸುವಿಧಾ ಕೂಡ ಜಾಸ್ತಿ ಇರ್ತದೆ.